ಉಡುಪಿಯಲ್ಲಿ ಶೋಭಾಯಮಾನ ಪರ್ಯಾಯ. ಉಡುಪಿಯ ಜನತೆಗೆ ರಾತ್ರಿಯಿಡೀ ಹಗಲು. ಒಂದೆಡೆ ಅಷ್ಟ ಮಠಾಧೀಶರುಗಳು ಪರ್ಯಾಯ ಸಂಪ್ರದಾಯಗಳಲ್ಲಿ ಮುಳುಗೇಳುತ್ತಿದ್ರೆ, ನೆರೆದ ಸಹಸ್ರ ಭಕ್ತರಿಗೆ ರಾತ್ರಿಯಿಡೀ ಸಂಭ್ರಮ ಸಡಗರ. ಅದಮಾರು ಈಶಪ್ರಿಯ ಶ್ರೀಗಳ ಪೀಠಾರೋಹಣದೊಂದಿಗೆ ಉಡುಪಿಯಲ್ಲಿ 250ನೇ ಪರ್ಯಾಯ ಸಂಪನ್ನಗೊಂಡಿತು. ಅಂತೂ ಇಂತೂ ಉಡುಪಿ ಪರ್ಯಾಯದ ಸಂಭ್ರಮ ಜೋರಾಗಿತ್ತು. ಅದಮಾರು ಈಶಪ್ರಿಯ ಶ್ರೀಗಳು ಕೃಷ್ಣ ಪೂಜಾ ಅಧಿಕಾರ ಸ್ವೀಕರಿಸುವ ಶುಭ ಗಳಿಗೆಗೆ ನಾಡಿಗೆ ನಾಡೆ ಸಾಕ್ಷಿಯಾಯಿತು. ನಿನ್ನೆ ಸಂಜೆಯಿಂದ ಇಂದು ಬೆಳಕಿನ ತನಕ ಉಡುಪಿಯಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ ನೆಲೆಸಿತ್ತು. ಪರ್ಯಾಯ ಮಹೋತ್ಸವವೆಂದರೆ ಉಡುಪಿಯ ಜನತೆಗೆ ಮನೆ ಹಬ್ಬದಂತೆಯೇ. ಇಡೀ ರಾತ್ರಿ ಪರ್ಯಾಯದ ಸಡಗರದಲ್ಲಿ ಜಾಗರಣೆ ಮಾಡುವ ಜನತೆ ಬೆಳಿಗ್ಗೆ ಮನೆಗಳಿಗೆ ತೆರಳಿ ರಾತ್ರಿಯ ನಿದ್ದೆಗೆ ಜಾರಿಕೊಂಡ್ರು. ಇದಕ್ಕೂ ಮುನ್ನ ಈಶಪ್ರಿಯ ಶ್ರೀಗಳ ಪರ್ಯಾಯ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವಿಜೃಂಭಿಸಿತು. ಮುಂಚಾನೆ 5:57ರ ಸುಮಾರಿಗೆ ಪಲಿಮಾರು ಶ್ರೀಗಳಿಂದ ಅಕ್ಷಯ ಪಾತ್ರೆ ಪಡೆದುಕೊಳ್ಳುವುದರೊಂದಿಗೆ ಮತ್ತು ಸರ್ವಜ್ಞ ಪೀಠೋಹರಣ ಗೈಯುವುದರೊಂದಿಗೆ ಅದಮಾರು ಈಶಪ್ರಿಯ ಶ್ರೀಗಳು ಪ್ರಥಮ ಬಾರಿಗೆ ಪರ್ಯಾಯ ಪೀಠ ಏರಿದಂತಾಯಿತು. ನಿನ್ನೆ ರಾತ್ರಿ ಭಕ್ತ ಸಾಗರ ಕೃಷ್ಣ ಮಠಕ್ಕೆ ಲಕ್ಕೆ ಇಡುವುದರೊಂದಿಗೆ ಪರ್ಯಾಯದ ಸಡಗರ ಮೊದಲುಗೊಂಡಿತು. ಬಳಿಕ ನಿರ್ಗಮನ ಪಲಿಮಾರು ಶ್ರೀಗಳಿಗೆ ಸಂಪ್ರದಾಯದಂತೆ ಪೌರ ಸನ್ಮಾನ ನಡೆಯಿತು. ತದನಂತರ ಕೃಷ್ಣ ಮಠದ ಸಡಗರ ನಗರದೆಲ್ಲೆಡೆ ಹಬ್ಬಿ ಮುಂಜಾನೆ ಹೊತ್ತಿಗೆ ತಾರಕಕ್ಕೇರಿತು. ಪ್ರತಿ ಪರ್ಯಾಯ ಮಹೋತ್ಸವದ ಐತಿಹಾಸಿಕ ಮೆರವಣಿಗೆ ಜೋಡುಕಟ್ಟೆಯಿಂದ ಪ್ರಾರಂಭಗೊಂಡು ಕೃಷ್ಣ ಮಠಕ್ಕೆ ಸಾಗಿ ಬರಬೇಕು. ಈ ಹೊತ್ತಲ್ಲಿ ಮೇನೆಯಲ್ಲಿ ಕುಳಿತ ಮಠಾಧೀಶರುಗಳು ಪರ್ಯಾಯದ ಮೆರವಣಿಗೆಗೆ ಐತಿಹಾಸಿಕ ಮುದ್ರೆಯೊತ್ತಬೇಕು. ಮುಂಚಾನೆ ನಡೆದ ಮೆರವಣಿಗೆ ಅದು ನೋಡಿದವರಿಗೆ ಅದರ ವೈಭವ ಗೊತ್ತಾಗಬೇಕು. ಟ್ಯಾಬ್ಲೋಗಳು, ಸ್ತಬ್ಧ ಚಿತ್ರಗಳು, ವಿವಿಧ ಬಿರುದಾವಳಿಗಳು, ವಿವಿಧ ಸಂಸ್ಕೃತಿ ಕಲೆಗಳನ್ನು ಬಿಂಬಿಸುವ ಕಲಾಕೃತಿಗಳು ಭಕ್ತರನ್ನ ಭಾವ ಪರವಶವನ್ನಾಗಿಸಿದವು. ಈ ಬಾರಿ ಈಶಪ್ರಿಯರ ಪರ್ಯಾಯ ಮೆರವಣಿಗೆ ಕುರಿತು ಸಣ್ಣ ಕುತೂಹಲ ಇತ್ತು. ಮಾನವ ಹೊರುವ ಪಲ್ಲಕ್ಕಿಯಲ್ಲಿ ಬರುತ್ತಾರಾ ಅಥವಾ ಪೇಜಾವರ ಶ್ರೀಗಳು ಹಾಕಿಕೊಟ್ಟ ಪರಂಪರೆಯಂತೆ ವಾಹನದಲ್ಲಿ ಪಲ್ಲಕ್ಕಿರಿಸಿ ಅದರಲ್ಲೇ ಬರುತ್ತಾರಾ ಎಂಬುದಾಗಿತ್ತು ಈ ಕುತೂಹಲ. ಆದರೆ ಈಶಪ್ರಿಯರು ಸಂಪ್ರದಾಯದಂತೆ ಮಾನವ ಹೊರುವ ಪಲ್ಲಕ್ಕಿಯಲ್ಲೇ ಬಂದ್ರೆ ಇತರ 4 ವಾಹನ ಪಲ್ಲಕ್ಕಿಯಲ್ಲೇ ಮೆರವಣಿಗೆಗೆ ಶೋಭೆ ನೀಡಿದ್ರು. ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಮೆರವಣಿಗೆ ಕೃಷ್ಣಮಠ ತಲುಪಿದ ಬಳಿಕ ಪರ್ಯಾಯ ಶ್ರೀಗಳಿಗೆ ಅಕ್ಷಯ ಪಾತ್ರೆ ಹಸ್ತಾಂತರ ವಿಧಿ ನಡೆಯಿತು. ಪಲಿಮಾರು ಶ್ರೀಗಳು ಅಕ್ಷಯ ಪಾತ್ರೆ ಮತ್ತು ಸಡ್ಡುಗವನ್ನ ಅದಮಾರು ಶ್ರೀಗಳಿಗೆ ಹಸ್ತಾಂತರಿಸಿದ್ರು. ಬಳಿಕ ಸರ್ವಜ್ಞ ಪೀಠೋಹರಣ ವಿಧಿ ನೆರವೇರಿತು. ಪರ್ಯಾಯದ ಹಲವು ಸಾಂಪ್ರದಾಯಿಕ ವಿಧಿಗಳು ಜರುಗಿದ ಬಳಿಕ ರಾಜಾಂಗಣದಲ್ಲಿ ಪರ್ಯಾಯ ದರ್ಬಾರ್ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.